ಸಂಬಂಧಪಟ್ಟಂತಹ ಅನೇಕ ಕ್ಷೇತ್ರಗಳಿದೆ. ಕ್ಷೇತ್ರಗಳಲ್ಲಿಯೂ ಕೂಡ ಸಿದ್ಧಿ ಕ್ಷೇತ್ರ ಮತ್ತು ತಪೋಭೂಮಿ, ತೀರ್ಥಕ್ಷೇತ್ರ ಇಂತಹ ಒಂದು ಕ್ಷೇತ್ರಗಳು ಇತಿಹಾಸದಲ್ಲಿ ಪ್ರಸಿದ್ಧವಾಗಿದೆ. ಕದ್ರಿ ಕ್ಷೇತ್ರದ ವೈಶಿಷ್ಟ್ಯ ಏನಂತ ಹೇಳಿದರೆ, ಇದೊಂದು ತಪೋಭೂಮಿಯಾಗಿದೆ, ಇದೊಂದು ತೀರ್ಥಕ್ಷೇತ್ರವಾಗಿದೆ. ಅನೇಕ ಋಷಿಮುನಿಗಳು, ಅನೇಕ ಸಾಧು ಸಂತರು ಇಲ್ಲಿ ತಪಸ್ಸನ್ನು ಆಚರಿಸಿದ್ದಾರೆ. ಅದೇ ರೀತಿಯಾಗಿ ವರ್ಷಕ್ಕೊಮ್ಮೆ ತೀರ್ಥ ಸ್ನಾನವು ಕೂಡ, ಗಂಗೆ ಇಲ್ಲಿಗೆ ಬರ್ತಾಳೆ ಅನ್ನುವಂಥ ಒಂದು ವಿಶೇಷವಾಗಿ ಮಕರ ಸಂಕ್ರಮಣ ದಿವಸ ಸೂರ್ಯ ಮಕರ ರಾಶಿಗೆ ಬರುವಂತಹ ಒಂದು ಸಮಯ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ಗಂಗಾ ತೀರ್ಥೋದ್ಭವ ಆಗ್ತದೆ ಅನ್ನುವಂಥ ಒಂದು ನಂಬಿಕೆ. ಹೇಗೆ ಗಂಗೋತ್ರಿಯಲ್ಲಿ ಗೋಮುಖದಲ್ಲಿ ಗಂಗೆ ಉದ್ಭವಿಸುತ್ತಾಳೋ ಅದೇ ರೀತಿಯಾಗಿ ಗೋಮುಖಕ್ಕೆ ಹೋಗಲಿಕ್ಕೆ ಅಶಕ್ತರಾದವರು ಇಲ್ಲಿ ಬಂದು ಸ್ನಾನ ಮಾಡಿದರೆ ಗಂಗೆಯಲ್ಲಿ ಮಿಂದಷ್ಟೇ ಪುಣ್ಯ ಅನ್ನುವಂಥ ಒಂದು ಭಾವನೆ. ಹಾಗೆ ವರ್ಷದ ಈ ಜನವರಿ 14 ಸಾಧಾರಣ ಮಕರ ಸಂಕ್ರಮಣ ಬರ್ತದೆ. ಈ ಸಮಯದಲ್ಲಿ ಅರಸರು, ಅನೇಕ ಸಾಧು ಸಂತರು ಎಲ್ಲರೂ ಬಂದು, ಹಿಂದಿನ ಕಾಲದಲ್ಲಿ ತೀರ್ಥ ಸ್ನಾನವು ಉಷಕಾಲದಲ್ಲಿ ಅಂತ ಹೇಳಿದರೆ ಮುಂಜಾನೆ ಬೇಗ ಆಗ್ತಾ ಇತ್ತು. ಈಗ ಸಾಧಾರಣವಾಗಿ 9 ಗಂಟೆಗೆ ಆ ತೀರ್ಥ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರದ ಜಾತ್ರೆಯು ಈ ತೀರ್ಥ ಸ್ನಾನದೊಂದಿಗೆ ಆರಂಭವಾಗಿ ತೀರ್ಥ ಸ್ನಾನದಲ್ಲಿ ಮುಕ್ತಾಯ ಆಗ್ತದೆ. ಅಂತೂ ಕದ್ರಿ ಕ್ಷೇತ್ರದ ವೈಶಿಷ್ಟ್ಯ ತೀರ್ಥ. 7 ಕೆರೆಯಲ್ಲಿ ಮಿಂದರೆ 7 ಜನ್ಮದಲ್ಲಿ ಮಾಡಿದ ಪಾಪಕರ್ಮಗಳು ಪರಿಹಾರ ಆಗ್ತದೆ ಅಂತ ಹೇಳುವಂಥದ್ದಿದೆ. ಆ ಪ್ರಕಾರ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಮಕರ ಸಂಕ್ರಮಣದ ಶುಭಾಶಯಗಳು. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿಕೊಂಡು ಈ ಸಮಯದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಬೇರೆ ಬೇಲೆ ವಿಠ್ಠಲ್ ದಾಸ್ ತಂತ್ರಿಗಳು ಈ ಕ್ಷೇತ್ರದ ಪ್ರಧಾನ ತಂತ್ರಿಗಳಾಗಿ ಸೇವೆ ಮಾಡ್ತಾ ಇದ್ದೇನೆ. श्री स्वर्ण क्षेत्र कदली वन मंजुनाथ स्वामी श्री कदली काल भैरव और ये महान और दिव्य देवता, जिनके आशीर्वाद से सृष्टि का लालन पालन जो होता है, उसके लिए भगवान को हम धन्यवाद देते हैं। और परमात्मा सबको आशीर्वाद दे, सबको खुश रखे, ऐसी हमारी कामना है। इसलिए सब भाविक और भक्तों को देवता का दर्शन, देवता का प्रसाद और देवता का आशीर्वाद लेना चाहिए। भगवान के स्मरण से और दर्शन से जो आत्मा को अपन को पवित्रता मिलती है, उससे हमारे पापों का नाश होता है। ऐसे देवताओं के दर्शन हमें प्रेम से, भक्ति से और भाव से उनको सदा हाथ जोड़ के प्रार्थना करना चाहिए। और बहुत ही सुंदर, बहुत ही बढ़िया और बहुत ही शानदार यहाँ का जो तीर्थ है, मंजुनाथ, नवनाथ कुंड, गौमुख धारा, चंद्रमौलेश्वर, हनुमान जी, कदली काल भैरवनाथ आदि सभी देवताओं को हम नमस्कार करते हैं और प्रार्थना करते हैं कि जो भी आपकी शरण में आए उनको आपका आशीर्वाद मिले और सदा खुश रहे, ऐसी हमारी कामना है, ऐसी हमारी भावना है। धन्यवाद। ब्रह्मांड में कई राज्य है। जो कर्नाटक राज्य में मंगलूर क्षेत्र बसा है, जो बहुत ही पवित्र है, बहुत ही सुंदर है और माता मंगला देवी के नाम से मंगलूर जाना जाता है। ऐसे ही नाथ संप्रदाय का बहुत प्राचीन काल से ये प्रथा चली आ रही है कि हर 12 साल में राजा नियुक्त होता है। तो वर्तमान में अभी श्री कदली काल भैरवनाथ योगेश्वर मठ में वर्तमान
हमारा नाम निर्मलनाथ है। और ऐसे ही कई राजा सिद्ध महापुरुष इधर 12 साल का समय नियुक्त करके गए और पूर्ण करके गए। ऐसे ही ये सारे तीर्थों में दक्षिण क्षेत्र में राजा का एक बहुत ही सुंदर और पवित्र स्थान है, जिसको कदली योगेश्वर मठ मंगलूर में स्थान है। इसलिए सभी देवता आपको आशीर्वाद दे और देवताओं की शरण में आप सदा प्रार्थना करें, आपका कल्याण होगा। ನಾನು ಇವತ್ತು ಸಹ ಬೆಳಿಗ್ಗೆ ಬಹುಶಃ 3 ಗಂಟೆಗೆ ಬಂದಿದ್ದೇನೆ ಇಲ್ಲಿ. ಆದರೆ ಬಹಳಷ್ಟು ಭಕ್ತಾದಿಗಳು ಇವತ್ತು ಶ್ರೀ ಕ್ಷೇತ್ರ ಕದ್ರಿಯಲ್ಲಿ ತೀರ್ಥ ಸ್ನಾನವನ್ನ ಮಾಡುವ ಮುಖಾಂತರ ಬಹಳಷ್ಟು ಈ ಊರಿನವರಲ್ಲದೆ ಹೊರಗಿನವರು ಕೂಡ ಈ ಕ್ಷೇತ್ರದಲ್ಲಿ ಬಂದು ತೀರ್ಥ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಅದು ಕೂಡ ಇವತ್ತು ಧನುರ್ಮಾಸದ ಕೊನೆಯ ದಿನ ಅಂದ್ರೆ ಹೇಳಿದ್ರೆ ಇವತ್ತು ಆ ಕೊನೆಯ ಪೂಜೆ ಶ್ರೀ ಕದ್ರಿ ಕ್ಷೇತ್ರದಲ್ಲಿ ಹಾಗೂ ಎಲ್ಲ ಕಡೆಗಳಲ್ಲಿ ಕೂಡ ಇವತ್ತು ಧನುರ್ಮಾಸದ ಕೊನೆಯ ಪೂಜೆ ಆಗಿರುತ್ತದೆ. ಅದು ಮಾತ್ರ ಅಲ್ಲ, ಇವತ್ತು 14ನೇ ತಾರೀಕು ಏನು ಇವತ್ತು ಸಂಕ್ರಮಣದ ದಿವಸ ಆದುದರಿಂದ ಬಹುಶಃ ಎಲ್ರಿಗೂ ಕೂಡ ಆ ಅಯ್ಯಪ್ಪನ ಸನ್ನಿಧಾನದಲ್ಲಿ ಏನಿವತ್ತು ಬೆಳಕು ಆಗ್ತಾ ಇದೆ, ಅದೇ ರೀತಿ ಎಲ್ಲರಿಗೂ ಈ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಮಾತ್ರ ಅಲ್ಲ, ಎಲ್ರಿಗೂ ಕೂಡ ಎಲ್ಲರ ಬಾಳಲ್ಲಿ ಬೆಳಗನ್ನು ಆ ದೇವರು ಕರುಣಿಸಲಿ ಅಂತ ಹೇಳಿ ನಾನು ಎಲ್ಲರ ಆ ದೇವರಲ್ಲೂ ಹಾಗೆ ಎಲ್ಲರ ಮುಖಾಂತರ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. 7 ಕೆರೆಗಳಿವೆ. 7 ಕೆರೆಗಳಲ್ಲಿ ತೀರ್ಥ ಸ್ನಾನವನ್ನ ಮಾಡಿ ನಂತರ ಗೋಮುಖದಲ್ಲಿ ಅದರಲ್ಲಿ ಸ್ನಾನವನ್ನ ಮಾಡಿ ನಂತರ ಕಳಶ ಸ್ನಾನ ಮಾಡ್ತಾರೆ. ಆದ್ರೆ ನಾವೆಲ್ಲ ಬೆಳಿಗ್ಗೆ ಬಂದಿರೋದ್ರಿಂದ, ಯಾಕಂತ ಹೇಳಿದ್ರೆ ಕಳಶ ಸ್ನಾನ ಇವತ್ತು ಬೆಳಿಗ್ಗೆ 7 ಗಂಟೆ ನಂತರನೇ ಸ್ಟಾರ್ಟ್ ಆಗುದು. ಆದುದರಿಂದ ಗೋಮುಖದಲ್ಲಿ ಸ್ನಾನ ಮಾಡಿ, ಕೆರೆಗಳಲ್ಲಿ ಸ್ನಾನ ಮಾಡಿ ನಂತರ ಗೋಮುಖದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಇವತ್ತು ಮಾಡಿದ್ದಾರೆ ಎಲ್ಲರೂ ಕೂಡ. ಅದ್ರ ಜೊತೆ ನಾನು ಕೂಡ ಮಾಡಿದೆ. ನಿಜವಾಗಿ ಕೂಡ ನನಗೆ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಆ ದೇವರ ದರ್ಶನ ಮಾಡಿದ್ರೆ ಒಂದು ಏನೋ ಒಂದು ಎಲ್ರಿಗೂ ಕೂಡ ಸಂತೋಷ, ಖುಷಿ ಆಗ್ತಾ ಇದೆ ಮನಸ್ಸಿಗೆ. ಆದುದರಿಂದ ಎಲ್ಲರೂ ಕೂಡ ಮುಂದಿನ ದಿನಗಳಲ್ಲಾದ್ರೂ ಕೂಡ ಎಲ್ಲರೂ ಕೂಡ ಈ ಕ್ಷೇತ್ರಕ್ಕೆ ಬಂದು ಈ ಪವಿತ್ರ ಸ್ನಾನ ಮಾಡಿದ್ರೆ ಬಹುಶಃ ಒಳ್ಳೇದು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಭಕ್ತಾಭಿಮಾನಿಗಳಿಗೆ ಮಕರ ಸಂಕ್ರಾಂತಿಯ ಅಭಿನಂದನೆಗಳು. ಇವತ್ತು ಮಕರ ಸಂಕ್ರಾಂತಿಯ ಪುಣ್ಯಕಾಲ, ಮಂಜುನಾಥ ದೇವರ ವರ್ಷಾವಧಿ ಜಾತ್ರಾ ಮಹೋತ್ಸವ ನಡೆಯುವಂತಹ ಶುಭ ಸಂದರ್ಭ. ಧನುರ್ಮಾಸದ ಧನು ಸಂಕ್ರಾಂತಿಯಿಂದ ಇವತ್ತಿನವರೆಗೆ 30 ಧನು ಪೂಜೆ ನಡೆದು 30ನೇ ಧನು ಪೂಜೆಯ ದಿವಸ ವಿಶೇಷವಾಗಿ ಧ್ವಜಸ್ತಂಭ ಆರೋಹಣದಿಂದ ಧ್ವಜ ಆರೋಹಣದಿಂದ ಧ್ವಜ ಅವರೋಹಣದವರೆಗೆ 9 ದಿವಸದ ಜಾತ್ರೆ. 11ನೇ ದಿವಸ ಧರ್ಮದೈವಗಳಿಗೆ ಪರ್ವ, ಧರ್ಮದೈವಗಳಿಗೆ ನೇಮೋತ್ಸವ. ಇದು ಇಲ್ಲಿಯ ಪದ್ಧತಿ. ಆದ್ರಿಂದ ಇವತ್ತು ವಿಶೇಷವಾಗಿ ಪ್ರಾತಃ ಕಾಲ ನಮ್ಮ ಕ್ಷೇತ್ರದ ತಂತ್ರಿವರ್ಯರಾದಂತಹ ದೇರೆಬೈಲ್ನ ಶ್ರೀ ವಿಠಲದಾಸ್ ತಂತ್ರಿವರೇಣ್ಯರ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮಗಳೆಲ್ಲ ಆಗ್ತದೆ. ಈ ಎಲ್ಲ ಸಂದರ್ಭದಲ್ಲಿ ನಾಥ ಪಂಥದ ಮುನಿವರಿಯರಾದಂತಹ ವಿಶೇಷವಾದಂತಹ ನಿರ್ಮಲ್ನಾಥ್ಜಿ ಮಹಾರಾಜ್ ಅರಸರು ಉಪಸ್ಥಿತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳು ಆಗ್ತದೆ. ಆದ್ರಿಂದ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಅದೇ ರೀತಿಯಾಗಿ ಎಜೆ ಶೆಟ್ಟರ ನೇತೃತ್ವದ ವ್ಯವಸ್ಥಾಪನಾ ಸಮಿತಿ ಇಲ್ಲಿ ವಿಶೇಷವಾದಂತಹ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆದ್ರಿಂದ ಊರಿನ ಮತ್ತೆ ಪರ ಊರಿನ ಭಕ್ತಾದಿಗಳ ಅನೇಕ ಸಹಕಾರದಿಂದ, ಅನೇಕ ದಾನಿಗಳ ಸಹಕಾರದಿಂದ, ತನುಮನ ಧನದ ಸಹಕಾರದಿಂದ ವಿಶ್ವವಿಖ್ಯಾತಿಯಾದಂತಹ ಜಾತ್ರಾ ಮಹೋತ್ಸವ ನಡೀತಾ ಉಂಟು. ಇವತ್ತು ಸಂಜೆ ವಿಶೇಷವಾಗಿ ಮೊಗವೀರ ಸಮಾಜ ಬಂಧುಗಳಿಂದ ಧ್ವಜಸ್ತಂಭ ಆರೋಹಣ, ತದನಂತರ ಗಾಣದ ಕೊಟ್ಯದ ಒಂದು ಭಂಡಾರದ ಮನೆಯಿಂದ ಭಂಡಾರದ ಮನೆಯವರು
ಮಲರಾಯ ಮತ್ತೆ ಬಂಟ ಮತ್ತೆ ಅಲ್ಲಿ ಜುಮಾದಿಸ ಉಂಟು. ಆದ್ರಿಂದ ಆ ಪರಿವಾರ ದೈವಗಳನ್ನು ಭಂಡಾರದಲ್ಲಿ ಸ್ವಾಮಿಯ ಸನ್ನಿಧಾನಕ್ಕೆ ಗುತ್ತು, ಬರಿಕೆ, ಮಡಸ್ಥಾನ ಎಲ್ಲ ಸೇರಿ 16 ವರ್ಗ ಸೇರಿ ಅವನನ್ನು ನಿಜ ರೂಪದಲ್ಲಿ ಮಾಣಿಚ್ಚಿಲಲ್ಲಿ ಕರ್ಕೊಂಡು ಬರುವಂಥದ್ದು. ತದನಂತರ ವಿಶೇಷವಾಗಿ ಅನ್ನದಾನ ಎಲ್ಲ ಆದ್ಮೇಲೆ ಕೊಡಿಬಲಿ ಅಂತ, ಧ್ವಜಬಲಿ ಅಂತ ಹೇಳ್ತೇವೆ. ಗರುಡಾರೋಹಣ, ಊರಿನವರ ಸಹಕಾರದೊಂದಿಗೆ ಧ್ವಜಸ್ತಂಭಕ್ಕೆ ಗರುಡಾರೋಹಣ ಮಾಡಿ ಧ್ವಜಾರೋಹಣ ಆಗ್ತದೆ. ಅದ ನಂತರ ಬೇರಿ ತಾಡನ ಎಲ್ಲ ಆಗಿ ಅಂಕುರಾರೋಪಣ ಆಗಿ ಉತ್ಸವ ಬಲಿ ಪ್ರಾರಂಭ ಆಗ್ತದೆ. ಬಂಗಾರದ ಪುಷ್ಪಕನ್ನಡಿಯ ಆ ಉತ್ಸವ ಬಲಿಗೆ ಮುಹೂರ್ತವಾಗಿ ಮರಳು ಜುಮಾದಿ ಆ ಕಂಚಿದೀಪ ಸ್ತಂಭವನ್ನು ಉರಿಸುವಂತಹ ಪದ್ಧತಿ ಇದೆ. ಅಮೀನ್ ಕುಟುಂಬಸ್ಥರು ಮತ್ತೆ ಕೆಳಗಿನ ಮನೆಯವರು ಎಲ್ಲ ಸೇರಿಕೊಂಡು, ಬಿಲ್ಲವ ವಂಶಸ್ಥರೆಲ್ಲ ಸೇರಿಕೊಂಡು ವಿಶೇಷವಾಗಿ ಆ ಕಂಚುದೀಪ ಸ್ತಂಭವನ್ನು ಉರಿಸುವಂತಹ ಪದ್ಧತಿ. ತದನಂತರ 7ನೇ ದಿವಸ ಮಹಾನ್ನ ಸಂತರ್ಪಣೆ, 8ನೇ ದಿವಸ ಮಹಾರಥೋತ್ಸವ, 9ನೇ ದಿವಸ ಅವಭೃತೋತ್ಸವ ಮಂಗಲ ಸ್ನಾನ. ತದನಂತರ 11ನೇ ದಿವಸ ಅಂದ್ರೆ ಜನವರಿ 24ನೇ ತಾರೀಕಿನಂದು ಬೆಳಿಗ್ಗೆ ಸಂಪ್ರೋಕ್ಷಣೆ ಮತ್ತೆ ಅಣ್ಣಪ್ಪ ಪಂಜುರುಳಿಗೆ ಮಹಾಪರ್ವ. ಮತ್ತೆ ವಿಶೇಷವಾಗಿ ಕ್ಷೇತ್ರದ ಅಧಿದೈವವಾದಂತಹ ಗ್ರಾಮದೈವವಾದಂತಹ ಮಲರಾಯ ಬಂಟ, ಜಾರಂದಾಯ ಬಂಟ, ಅರಸುಮುಂಡತ್ತಾಯ ಮತ್ತೆ ಪಿಲ್ಚಂಡಿ ವ್ಯಾಘ್ರ ಚಾಮುಂಡಿ ದೈವಕ್ಕೆ ವಿಶೇಷವಾದಂತಹ ನೇಮೋತ್ಸವಗಳು ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಭಕ್ತರು ಪಾಲ್ಗೊಳ್ಬೇಕು. ವಿಶೇಷವಾಗಿ ಇಷ್ಟು ಎಲ್ಲ ಲೋಕಕ್ಕೆ ತಿಳಿಸುವಂತಹ ದೃಶ್ಯ ಮಾಧ್ಯಮದ ಮಾಧ್ಯಮ ಮಿತ್ರರಿಗೆ, ಸುದ್ದಿ ಚಾನೆಲ್ನ ಮುಖಾಂತರವಾಗಿ ಜಗತ್ತು ನೋಡುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಹೇಳ್ತಾ, ನೀವು ಕದ್ರಿ ಮಂಜುನಾಥನ ಸನ್ನಿಧಾನಕ್ಕೆ ಬಂದು ಗಂಧ ಪ್ರಸಾದ ಅವನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮೆಲ್ಲರನ್ನು ವಿನಂತಿಸ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಸಂಕ್ರಾಂತಿಯ ಒಂದು ಅಭಿನಂದನೆಯನ್ನು ಹೇಳ್ತಾ, 29 ದಿವಸ ಧನುಪೂಜೆ ಆಗಿ 30ನೇ ಧನುಪೂಜೆಯ ಪುಣ್ಯ ದಿವಸ, ಅದೇ 30ನೇ ಧನುಪೂಜೆಯ ಪುಣ್ಯ ದಿವಸವೇ ತೀರ್ಥ ಸ್ನಾನ ಆಗುವಂಥದ್ದು. ಪ್ರಾತಃ ಕಾಲ ಬ್ರಾಹ್ಮಿ ಮುಹೂರ್ತ ಅಂದ್ರೆ 3:30 ಗಂಟೆಯಿಂದಲೇ ಭಕ್ತಾದಿಗಳೆಲ್ಲ ಬಂದು ಆ ಗೋಮುಖ ತೀರ್ಥದಲ್ಲಿ, ಅಂದ್ರೆ ಇವತ್ತು ತೀರ್ಥೋದ್ಭವ ಅಂತ ಸಾಕ್ಷಾತ್ ಭಾಗೀರಥಿ ಈ ಸನ್ನಿಧಾನಕ್ಕೆ ವಿಶೇಷವಾಗಿ ಗೋಮುಖದ ಮುಖಾಂತರವಾಗಿ ಬರ್ತಾಳೆ ಅಂತ ಪ್ರತೀತಿ ಇದೆ. ನಮ್ಮ ನಂಬಿಕೆ ಅದು ಸತ್ಯವೂ ಕೂಡ. ಆದ್ರಿಂದ ಆ 9 ಕುಂಡಗಳಲ್ಲಿ 9 ಕುಂಡಗಳಲ್ಲಿ ಗಂಗಾ ಭಾಗೀರಥಿ ಆವಿರ್ಭವಿಸ್ತಾಳೆ. ಇವತ್ತು ಆ ಪುಣ್ಯ ಸ್ನಾನವನ್ನು ಯಾರೆಲ್ಲ ಮಾಡ್ತಾರೋ ಅವರಿಗೆ ಎಲ್ಲ ರೀತಿಯಾದಂತಹ ಸನ್ಮಂಗಲ ಪ್ರಾಪ್ತಿ ಆಗ್ತದೆ ಅಂತ ಶಾಸ್ತ್ರದ ವಚನ. ಆದ್ರಿಂದ 9 ಗಂಟೆಗೆ ತಂತ್ರಿಗಳು ಮತ್ತೆ ಅರಸರು ಕೂಡ ತೀರ್ಥ ಸ್ನಾನ ಭಕ್ತರೊಂದಿಗೆ ಮಾಡ್ಲಿಕ್ಕಿದ್ದಾರೆ. ಆದ್ರಿಂದ ಈ ದಿವಸ ತೀರ್ಥ ಸ್ನಾನದ ದಿವಸ 365 ದಿವಸವೂ ಕೂಡ ಕದ್ರಿ ತೀರ್ಥ ಪವಿತ್ರವೇ. ಇಲ್ಲಿ ಮಿಂದವರಿಗೆ ಎಲ್ಲ ರೀತಿಯಾದಂತಹ ಬಾಧೆಗಳು, ದೋಷಗಳು, ಪಾಪಗಳು ಪರಿಹಾರ ಆಗ್ತದೆ. ಅದರಲ್ಲಿ ಇವತ್ತಿನ ಕದ್ರಿ ತೀರ್ಥದ ದಿವಸ ಖಂಡಿತವಾಗಿಯೂ ಕೂಡ ಯಾರೆಲ್ಲ ಮಂಗಲ ಸ್ನಾನ ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಬರುವಂತಹ ಎಲ್ಲ ರೀತಿಯಾದಂತಹ ದೋಷಗಳನ್ನು, ಪಾಪಕ್ಷಯಗಳನ್ನೆಲ್ಲ ಮಾಡಿ ಭಗವಂತ ಮಂಗಲವನ್ನುಂಟು ಮಾಡ್ತಾನೆ ಅನ್ನುವಂಥದ್ದು ಪ್ರತೀತಿ ಇದೆ. ಆದ್ರಿಂದ ತೀರ್ಥ ಸ್ನಾನದ ಮಹತ್ವ ತುಂಬಾ ಒಂದು ಒಳ್ಳೆ ಫಲಿತಾಂಶವನ್ನು ಕೊಡುವಂತಹ ವ್ಯವಸ್ಥೆ. ಕೃಷ್ಣಾಡಿಗ ಕದ್ರಿ, ನಾವು ಅರ್ಚಕರು ಇಲ್ಲಿ ಅವರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.